ಹಾಯ್ ಮಾತರ ಕ್ಲಾಸ್ ಮೇಲೂ ಮಾತರ್ನ ಲಾಸ್ಟ್ ಟೈಮಿದ ಅಡ್ಡೆ ಮುಗ್ಗಿನ ಎಂಕಲ್ನ ಇನಿ ಮುಗ್ಗಿಂಡು ಅಂಡ ಈ ವಿಡಿಯೋ ಮುಗ್ಗಿದ್ದಿಜ್ಜಿ ವಿಡಿಯೋ ಉಂಡತಿ ನಿಕ್ಲೆಗ್ ತೋಜ್ಪಾವಡ್ ಪಂಡದ ಒಂಜಿ 2-3 ದಿನ ಕಾಪುನ ಆತ ಅಂಚಿನ ವಿಡಿಯೋ ಬಂತದೆ ಇನಿತ್ತ ಒಂತ ವಿಡಿಯೋ ತೂಕ ಬೊಕ್ಕ ಎಲ್ಲ ಒಂತ ತೋಜ್ಪಾವೆ ಅಂಚಂಡ ತೂಕಾತೆ श्रीनिवासराया भकुकारा प्रिया
ಅಷ್ಟಮಿ ಬುಧವಾರದ ರೋಹಿಣಿ ನಕ್ಷತ್ರದ ರಾತ್ರಿ 12 ಗಂಟೆಯ ಸಮಯದಲ್ಲಿ ಶ್ರೀಕೃಷ್ಣನ ಜನನ. ಎಲ್ಲ ರಾಶಿ ನಕ್ಷತ್ರಗಳ ಲೆಕ್ಕಾಚಾರಕ್ಕೆ ಸರಿಸಮಾನವಾಗಿ ಕೋಡೆ ಬಾರಿ ವಿಶೇಷ ದಾಯಪಂಡ ಪೂರ ಕಾಲಘಟ್ಟದ ಬುಧವಾರದ ಬತ್ತಿನ ಕೋಡೆದ ಅಷ್ಟಮಿಟಿ ಇಂಚ ಒಂಜಿ ದಿನತ್ತ ಬಾಲೆ ತಲೆಕ್ಕು ದೇವಕಿಯ ಕಂದನಾಗಿ ಜನಿಸಿದಂತಹ ಶ್ರೀಕೃಷ್ಣ ಪರಮಾತ್ಮ ಒಂದು ಗಳಿಗೆ ಕೂಡ ತನ್ನ ತಾಯಿಯ ತೊಡೆ ಮೇಲೆ ಇರಲಿಲ್ಲ. ಭ್ರಮೆ ಅಂತ ಹೇಳ್ತಾರೆ. ಹಿರಣ್ಯ ಗರ್ಭನಿಗೆ ಗರ್ಭನಾಗಿರುವಂತಹ ಆ ಹಿರಣ್ಯ ಗರ್ಭ ದೇವಕಿಯ ಕಂದನಾಗಿ ತೊಡೆಯ ಮೇಲೆ ಇದ್ದಂತಹ ಹೊತ್ತು ಅದೇ ಗಳಿಗೆಯಲ್ಲಿ 8ನೇ ಗರ್ಭದಿಂದಾಗಿ ಆ ಕಂಸನಿಗೆ ಸಾವು ಅಂತ ಗೊತ್ತಾದ್ದರಿಂದ ಯಾವುದೇ ಹೊತ್ತಲ್ಲಿ ಆ ಮಗುವನ್ನು ಹೊಡೆದು ಸಾಯಿಸಬಹುದು ಕಂಸ. ಅದಕ್ಕಾಗಿ ಏನು ಮಾಡಬೇಕು, ವಸುದೇವ ಆ ಮಗುವನ್ನು ಬುಟ್ಟಿಯಲ್ಲಿ ಹೊತ್ತುಕೊಂಡು ನಂದಗೋಕುಲದಲ್ಲಿ ಯಶೋದೆಯ ಮಡಿಲಲ್ಲಿಡಬೇಕು. ಯಶೋದೆಯ ಮಗುವನ್ನು ಹೆಣ್ಣು ಮಗುವನ್ನು ಇಲ್ಲಿ ತಂದಿಡಬೇಕು. ಎಕ್ಸ್ಚೇಂಜ್ ಆಫರ್ ಆಸ್ಪತ್ರೆ ಡೈಕಿ ಟ್ಯಾಗ್ ವಾಪೇರು ಪುಟ್ಟಿದಿನ ಜೋಕ್ಲಿ ಬರುವುದು ಟ್ಯಾಗ್ ವಾಡುವರು ಹೇಗೆ ಗೊತ್ತಿಲ್ಲ. ಅಪ್ಪೆ ಬಂಜಿ ಬೇನೆಂಟು ಬಾರಿ ಮಂಗಡು ಪುನಗ ಪುಟ್ಟಿದಿನ ಬಾಲೆ ಹೂವೊಂದು ಗೊತ್ತಾಪುಜಿ ಐಕು ಓಡಾತು ಅಪ್ಪೆದ ಬೆಡ್ಡನಲ್ಲಿ ಟ್ಯಾಗ್ ಬಾಡು ಅಂಡ್ ಮೂಲ ಅಂಚಾತ್ ಕಂಸನ ಸಾವು ಸಾಕ್ಷಿಯಾಗಿ ಶ್ರೀಕೃಷ್ಣನ ಜನನವಾಗಿದೆ. ಆ ಮಗುವನ್ನು ರಕ್ಷಿಸುವ ಸಲುವಾಗಿ ವಸುದೇವ ಹೊತ್ತುಕೊಂಡು ಹೋಗುವಂತಾರೆ. ಇಂತಹ ಅಪೂರ್ವವಾದಂಥ ಒಂದು ಸನ್ನಿವೇಶ ನಮ್ಮ ಕಾಲಘಟ್ಟದಲ್ಲಿ ನಮಗೆ ಕಥಾನಕದಲ್ಲಿ ತಿಳಿಸಿದಂಥ ಸಂದರ್ಭ. ಅಷ್ಟಮಿ ನಮಗೆ ಯಾಕೆ ಅಷ್ಟು ಸಂತೋಷವನ್ನು ಕೊಡುವಂಥದ್ದು. ಕುಡಿದಿನ ಬಾಲೆ ಪೊಣ್ಣವಾಡು ಆಣವಾಡು ನಮ್ಮ ಪೂರ ಪೊಂಜು ಮಕ್ಕಳೊಂದು ಅಷ್ಟಮಿತ ವೇಷದ ಸ್ಪರ್ಧೆ ಇನ್ನೊಂದು ನಂಡ ఆయన ಬಾಲೆಗೊಂದು ವೇಷ ಪಾಡ್ದು ರಿಕ್ಷಾದ ಮುಜಿ ಮುಜಿ ಕೊಡಕೊನಪೇರು ಅವಳು ಸೆಕೆಂಡ್ ಅವಳು ಚೂರು ಪೊಲಿಟಿಕ್ಸ್ ಮಾಡ್ತೇನೆ ಮೂಲ ಪ್ರೈಸ್ ತೆಗೆದು ಜಿಂದು ಪಾತಿರೊಂದು ಬೋಪೇರು ಅವು ಪೊಣ್ಣವಾಡು ಆಣವಾಡು ಬಾಲೆಗೊಂದು ಕೃಷ್ಣನ ವೇಷ ಪಾಡ್ದು ಸಂತೋಷ ಪಡಬೇಕು. ಯುವಕ ಯುವತಿಯರಿಗಂತೂ ಶ್ರೀಕೃಷ್ಣ ಆರಾಧ್ಯ ಕಣ್ಮಣಿ. ಇವತ್ತು ನೋಡಿ ಮೊಸರು ಕುಡಿಕೆ ಉತ್ಸವದಲ್ಲಿ ಯುವಕರು ಅದೆಷ್ಟು ಉತ್ಸಾಹದಿಂದ ಪಾಲ್ಗೊಳ್ತಾರೆ ಅಂತಂದ್ರೆ ಯುವಕ ಯುವತಿಯರಿಗೆ ಶ್ರೀಕೃಷ್ಣ ಆರಾಧ್ಯ ಕಣ್ಮಣಿ. ವಯಸ್ಸಾದ ಮೇಲೆ ವಯೋವೃದ್ಧರು ಜ್ಞಾನವೃದ್ಧರು ತಮ್ಮ ಬಾಲ್ಯ ಲೀಲೆಗಳನ್ನು ಕದರಿ ಬಾರ್ಕಡೆ ಕುಡ್ಲಾಡ್ಕೊಳ್ಳೋದು ಪಾತೇರಿನಾಗ ಬಾರಿ ಕೃಷ್ಣದೇವರಿಗೆ ಹೋಲ್ಸಾರ್ತೆ ಎಂಕಲ ಜೋಕ್ಲಾದು ಪುನಃ ಇಂಚಮಾಲ್ ತಂದು ಕುಸಿಟ್ಟು ಪಾತೇರಿ. ಆದರೆ ಸಮಸ್ಯೆ ಆಗೋದು ನಮ್ಮ ಹೆಂಗಸರಿಗೆ ಮಾತ್ರ. ಅವರು ಯೋಚನೆ ಮಾಡ್ತಾರೆ ಬಾಲಕೃಷ್ಣ ಎಂಟ ಮಲ್ಲೆ ಇಜ್ಜಿ ಕಣ್ಣನಿ ಮಾತ್ರ ಶ್ರೀರಾಮ ಲೆಕ್ಕನಿಗೆ ಓಡು ಅಂತ ಅಂದಾಜು ಮಲ್ಬೀರು. ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದಾಸ ಸಾಹಿತ್ಯದೊಂದಿಗೆ ವೇದಿಕೆಯಲ್ಲಿ ಖ್ಯಾತ ಗಾಯಕಿ ಪಲ್ಲವಿ ಪ್ರಭು.
ಪುನಃ ಒಂಜಿ ರಡ್ಡು ಪಾತ್ರ ನಿಖಿಲಿನ ಬಗ್ಗೆ ಪನೋಡು ನಿಖಿಲ್ ಏರು ಬಣ್ಣದ ಎಂಕ್ಲೆ ಗುರುತೈಜಿ ಎಂಕ್ಲು ಏರು ಬಣ್ಣದ ನಿಖಿಲಿ ಗುರುತೈಜಿ ಅಂಡಲ ರೋಡ್ ಸೈಡ್ ಬ್ಯಾನರ್ ಬಾಡುವೇರು ಇಂಚಿನ ಕಾರ್ಯಕ್ರಮ ಉಂಡು ಬಂದ್ಪೇರು ಮೋಕೆಡ್ ಬರ್ಪಾರು ಶ್ರೀಕೃಷ್ಣ ಫ್ರೆಂಡ್ ಸರ್ಕಲ್ 37ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಅಂಗವಾಗಿ ಕಾಲು ಈತು ತೂದು ನಿಖಿಲು ಬರ್ಪಿನಿ ಎಲ್ಲ ನಿಖಿಲ್ ಬೇಲೆ ಹೋಪಾರು ಕಾರ್ಯಕ್ರಮ ಮುಗಿನ ಎಂಕ್ಲೆ ನಿಲ್ಲಡೆ ಹೋಪ ಆಂಡ ಈ ರಟ್ಟರೆ ಮೂಜಿ ಗಂಟೆದ ಪೊರ್ತುಡು ನಮ್ಮ ಒಟ್ಟಾದ ಅವಳೊಂಜಿ ಶಕ್ತಿ ಸೃಷ್ಟಿ ಆವಡು ಅಂಡ ಈಗ ಸಂಗೀತ ಗುಪ್ಪುನ ತಾಕತ್ತು ನಿಖಲು ಸೇರಿದಿನಂಚಿನ ತಾಕತ್ತು ಇಮೇಟ್ಲ ಬತ್ತ ಇಂತಾರೆ ಎದುರ್ಲ ಇಂತಾರೆ ಇಂಥ ಒಂದು ಮಾನಸಿಕ ಸ್ಥಿತಿಯನ್ನು ಈ ಸಂಗೀತ ಕಾರ್ಯಕ್ರಮಕ್ಕೆ ಕಲಾ ಮಾಧ್ಯಮಕ್ಕೆ ಮಾತ್ರ ಹುಟ್ಟಿಕೊಡಿಸಲಿಕ್ಕೆ ಸಾಧ್ಯ ಇಂತಹ ಪ್ರೇಕ್ಷಕ ವರ್ಗಕ್ಕೆ ನಮ್ಮ ತಂಡದ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆನ ನಿಮಗೆಂಬ ಸುಲಭನೋ ಹರಿ ತನ್ನವರನ ಘಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಡಲುವರು ಭವದೊಳಗೆ ಶ್ರೀಹರಿ 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 ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಆಕಳಂಕ ಚರಿತ ಮಕರ ಕುಂಡಲಧರ ಸಕಲಯ ಪಾಲಿಪ ಹರಿ ಕುಣಿದ ಆಕಳಂಕ ಚರಿತ ಮಕರ ಕುಂಡಲಧರ ಸಕಲಯ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ಅರಳೆಯ ನುಗಲೂರಿ ಹರಿ ಕುಣಿದ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ಅರಳೆಯ ನುಗಲೂರಿ ಹರಿ ಕುಣಿದ ಅರಳೆಯ ನುಗಲೂರಿ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಪರಮ ಭಾಗವತರ ನಾಡು ಕುಣಿದ ಹರಿ
ಆಗಲಿ ಭಾಗ್ಯ ಸಿಕ್ಕಲಿ ಅಂತ ಕೇಳಿಕೊಂಡ್ರು ಅವರು. ನಮಗೆ ಭಾಗ್ಯಗಳು ಪುಣ್ಯಗಳೆಲ್ಲ ಕಣ್ಣಿನ ಎದುರು ಕಂಡ್ರೆ ಮಾತ್ರ ಅರ್ಥ ಆಗೋದು, ಕಣ್ಣಿಗೆ ಕಾಣದಿದ್ರೆ ಗೊತ್ತಾಗೋದಿಲ್ಲ. ಎಲ್ಲ ಇತ್ತ ಮತ್ತೊಂದೆ ನೆಕ್ಸ್ಟ್ ಬರ್ಪಿದಿಂಗು ಅಲ್ತ ಕರೆಂಟ್ ಬಿಲ್ ಅಂಡೆಲ್ಲ 0 ಬರಡು ಬಂಡದು ಎಲ್ಲ ನಟ್ಟೊಂದೆ. ಅನುಗ್ರಹ ನಮಗೆ ಕಣ್ಣಿಗೆ ಕಾಣಬೇಕು, ಯಾವತ್ತು ಕಣ್ಣಿಗೆ ಕಾಣದೇ ಇದ್ರೆ ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಅತ್ಯಂತ ಅಮೋಘವಾದ ಕ್ಷಣವನ್ನು ಕಳೀತಾ ಇದ್ದೇವೆ. ಪಿರಾವಡಿತ್ತಿನಕಲು ಬಂತೇವೆ, ನಾವು ತಾಸೆ ಬಿಟ್ಟಿಟ್ಟು ತಾತಿ ಇಡಮುಟ್ಟಕ್ಕೆ ಏಂತ ಜಾತಿ ಪಂಪಿನಕಲು ಮಾತೆಲ್ಲ ಬಂತೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಬಂಧುಗಳೇ. ನಿಮ್ಮಂತಹ ಪ್ರೇಕ್ಷಕ ವರ್ಗ ನಾವು ಹಾಡ್ತೇವೆ ಅಂತ ಬರುವಂತಹದ್ದಲ್ಲ, ಅದು ಶ್ರೀಕೃಷ್ಣನ ಮೇಲಿರುವ ಭಕ್ತಿ ಹಾಗೂ ಕಳೆದ 37 ವರ್ಷಗಳಿಂದ ಅತ್ಯಂತ ನಿಷ್ಕಳಂಕವಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಶ್ರೀಕೃಷ್ಣ ಫ್ರೆಂಡ್ಸ್ ಆಚರಿಸಿಕೊಂಡು ಬರುತ್ತಿರುವಂತಹ ಈ ವಾತಾವರಣಕ್ಕಾಗಿ ಒಂದು ಬಾರಿಯ ಚಪ್ಪಾಳೆ ನಮ್ಮ ಕಾರ್ಯಕ್ರಮದ ಆಯೋಜಕರಿಗೆ ಅಂತ ಕೇಳಿಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೇವಿಯನ್ನು ಆರಾಧಿಸುವಂತಹ ಗೀತೆಯೊಂದಿಗೆ ನಮ್ಮ ತಂಡದ ಪ್ರತಿಭೆ ಜನ್ಯ ಪ್ರಸಾದ್ ಅನಂತ ಅಡಿಗೆ ತುಂಬಿಕೊಂಡು ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು ಶಾಪದೊಳು ಮಾಡುತ್ತೇವೆ ಚರಣ. ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು ಶಾಪದೊಳು ಮಾಡುತ್ತೇವೆ ಶರಣ. ವಿಪ್ಪ ಬಿಟ್ಟು ತೋರು ಬಾರಿ ತಾಯಿ ನಿನ್ನ ಚರಣ, ಅದು ಸಾಧ್ಯಾಗಿ ದೇವಿ ನಾನು ನಿನ್ನ ಶರಣಾರೆ. ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಗೀಯ 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 ಗಾ. वीडियो तुझे इष्ट लाइक मल्पले शेर मल्पले कमेंट मल्पले ಏರ್ ವಿಜಯ ಲಾಕ್ಸ್ ಬೆದ್ರ ಸಬ್ಸ್ಕ್ರೈಬ್ ಮಲ್ದು ಜರಕು ಸಬ್ಸ್ಕ್ರೈಬ್ ಮಲ್ಪಲೆ ಬೊಕ್ಕ ಇನಿ ಒಂತೆ ಪಾಡಿಯ ವಿಡಿಯೋ ಎಲ್ಲ ನನ್ನ ಬಾಕಿದ ಎಲ್ಲ ಪಾಡುವೆ ಅಂಚನೆ ಎಲ್ಲ ತಿಕ್ಕಗ ಬಾಯ್.